ವಿದೇಶದಲ್ಲಿ ಕಲಿತು ಅಂತಾರಾಷ್ಟ್ರೀಯ ಮಟ್ಟದ ಮೇಕಪ್ ಸರ್ಟಿಫಿಕೇಟ್ ಪಡೆದುಕೊಳ್ಳೋ ಕನಸು ಹೊಂದಿರುವ ಮೇಕಪ್ ಆರ್ಟಿಸ್ಟ್ಗಳಿಗೆ ಚೇತನಾಸ್ ಬ್ಯೂಟಿ ಲಾಂಜ್ ಅಂಡ್ ಅಕಾಡೆಮಿಯು ಉತ್ತಮ ಸದಾವಕಾಶವನ್ನು ನೀಡ್ತಾ ಇದೆ. ಆಗಸ್ಟ್ 19ರಂದು ಚೇತನಾಸ್ ಬ್ಯೂಟಿ ಲಾಂಜ್ ವತಿಯಿಂದ ಬ್ಯೂಟಿ ಪ್ಲಾನೆಟ್ ಸಹಯೋಗದೊಂದಿಗೆ ಬನ್ಸ್ ಹಾಸ್ಟೆಲ್ನ ಎಜೆ ಗ್ರ್ಯಾಂಡ್ನಲ್ಲಿ ಕ್ರಯೋಲನ್ ಇಂಟರ್ನ್ಯಾಷನಲ್ ಮೇಕಪ್ ಸೆಮಿನಾರ್ ಅನ್ನು ಹಮ್ಮಿಕೊಂಡಿದ್ದು, ಅಂತಾರಾಷ್ಟ್ರೀಯ ಮೇಕಪ್ ಖ್ಯಾತಿಯ ಸೌತ್ ಆಫ್ರಿಕಾದ ಲೂಯಿಸ್ ವಾನ್ ಡೇರ್ ಮೆರ್ವ್ ಅವರು ಕಾರ್ಯಾಗಾರವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಾಗಾರದಲ್ಲಿ ಏರ್ ಬ್ರಷ್ ಮೇಕಪ್, HD 4K ಬ್ರೈಡಲ್ ಮೇಕಪ್ ಕುರಿತಾಗಿ ವಿಶೇಷ ಮಾಹಿತಿ ಕಾರ್ಯಾಗಾರ ನಡೆಯಲಿದೆ. ಕಾರ್ಯಾಗಾರದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಅಂತಾರಾಷ್ಟ್ರೀಯ ಮಟ್ಟದ ಪ್ರಮಾಣ ಪತ್ರ ವಿತರಿಸಲಾಗುವುದು. ಸೆಮಿನಾರ್ಗೆ ಪ್ರವೇಶ ಶುಲ್ಕ ₹3,500 ಇದ್ದು, ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದಾಗಿ ಸಂಸ್ಥೆಯ ಮುಖ್ಯಸ್ಥರಾದ ಚೇತನಾ ಅವರು ಕೋರಿದ್ದಾರೆ. ಬಹಳಷ್ಟು ಜನರಿಗೆ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಆಗಬೇಕು, ಇಂಟರ್ನ್ಯಾಷನಲ್ ಸರ್ಟಿಫಿಕೇಷನ್ ಬೇಕು, ಅಬ್ರಾಡ್ ಆರ್ಟಿಸ್ಟ್ ಜೊತೆ ಕಲಿಬೇಕಂತ ಭಾಳಷ್ಟು ಆಸೆ ಇದೆ. ನನ್ನ ಸೆಲ್ಫ್ ಬ್ರ್ಯಾಂಡಿಂಗ್ ಮಾಡಬೇಕಿದ್ರೆ ನಾನು ಬಹಳಷ್ಟು ಕಂಟ್ರಿ ಹೋಗಿದ್ದೀನಿ. ನನಗೆ ಯಾರ ಸಹಾಯ ಕೂಡ ಆ ಟೈಮಲ್ಲಿ ಇರಲಿಲ್ಲ. ಆದರೆ ಈಗಿನ ಮಂಗಳೂರಿನವರಿಗೆ, ಸೌತ್ ಕೆನಡಾದವರಿಗೆ ಈ ಒಂದು ಉಪಯೋಗ ಆಗಲಿ ಅಂತೇಳಿ ನಾವು ಕ್ರಯೋಲನ್ ಇಂಟರ್ನ್ಯಾಷನಲ್ ಆರ್ಟಿಸ್ಟನ್ನು ಕರೆಸ್ತಾ ಇದ್ದೀವಿ. ಈ ಅವಕಾಶವನ್ನು ಪ್ರತಿಯೊಬ್ಬರು ಕೂಡ ಉಪಯೋಗಿಸ್ಕೊಳ್ಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಮಗೆ ಊಟವನ್ನು ಬಟ್ಲಲ್ಲಿ ಹಾಕ್ಬೋದು, ಬಾಯಿಯವರೆಗೆ ಕೊಡ್ಬೋದು, ಆದರೆ ತಿನ್ನುವಂಥ ಕೆಲಸವನ್ನು ಮಾತ್ರ ಅವರು ಖಂಡಿತ ಮಾಡಬೇಕಾಗತ್ತೆ. ತಪ್ಪದೆ ಈ ಏರ್ ಬ್ರಷ್ ಮೇಕಪ್ ಆರ್ಟಿಸ್ಟ್ 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋದು ಆರ್ಟಿಸ್ಟ್ ಜೊತೆ ಆ ಅನುಭವವನ್ನು ನೀವು ಪಡ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.